ನಮಸ್ಕಾರ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಿ? ನಾವಂತೂ ಬೊಂಬಟ್ಟಾಗಿದ್ದೀವಿ. ಸೌಮ್ಯ ಇಲ್ಲಿಲ್ಲ. ಸೌಮ್ಯ ಅವಳ ತಾಯಿ ಸೇರಿ ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ. ನೋಡಿದ್ರೆ ನೀವು ನಗ್ತೀರಿ. ಇದು ಯಾರೋ ಮಾಡೋ ಕೆಲಸನ ಇವ್ರು ಮಾಡ್ತಿದ್ದಾರೆ ಕೂತ್ಕೊಂಡು. ಮೇಲೆ ನಮ್ಮ ಟ್ಯಾರೆಸ್ ಮೇಲೆ ಕೂತ್ಕೊಂಡಿದ್ದಾರೆ. ಇನ್ನೊಂದು ಒಣ ಹಾಕ್ತಿದ್ದಾರೆ. ಏನು ಅಂತ ತೋರಿಸ್ತೀನಿ, ಬನ್ನಿ ಹೋಗುವ. ಮೇಲೆ ಕೂತಿದ್ದಾರೆ. ನಾನು ಮೆಲ್ಲ ಮಾತಾಡ್ತಾ ಹೋಗ್ತೀನಿ, ಅದಕ್ಕೆ ಗೊತ್ತಾಗಬಾರ್ದು ಅಂಥೇಳಿ. ಆ್ಯಕ್ಚುಲಿ ನಾನು ವೀಡಿಯೋ ಮಾಡ್ತಿರೋದು ಗೊತ್ತಿಲ್ಲ. ನೋಡಿ, ಒಬ್ರು ಇಲ್ಲೇ ಇದ್ದಾರೆ, ನೋಡಿದ್ರಿ ಇವಾಗ. ಇನ್ನೊಬ್ಳು ಇಲ್ಲಿ ನೋಡಿ. ಎಂತ ಇದು ಒಣ ಆಗೋದು ಗೊತ್ತಾ? ತೋರಿಸ್ತೀನಿ ನೋಡಿ. ಮೊನ್ನೆ ಮೀನು ತಂದ್ವಲ್ಲ, ಆ ಮೀನು ಸ್ವಲ್ಪ ಚಂಡಿ ಉಂಟು, ಹಾಗೆ ಒದ್ದೆ ಉಂಟು. ಹಾಗಾಗಿ ಅದು ನಾವು ತುಳುವಲ್ಲಿ ನಾವು ಚಂಡಿ ಅಂತೀವಿ. ಒದ್ದೆ ಉಂಟು. ಅದನ್ನೀಗ ಒಣ ಹಾಕ್ತಾ ಕೂತಿದ್ದಾಳೆ. ಸ್ವಲ್ಪ ಬಿಸಿಲಿರೋದ್ರಿಂದ ಅಷ್ಟೊಂದು ಸಿಕ್ಕಾಡಿ ಬಿಸಿಲು ಉಂಟು ಮಾತ್ರ. ನೋಡಿ, ಇದು ಮೆಣಸು ಒಣ ಹಾಕೋದು. ನಮ್ಗೆ ಇದೇ ಕೆಲಸ ಆಯ್ತಾ, ತರೋದು ಒಣ ಹಾಕೋದು. ಯಾಕಂದ್ರೆ ಮೆಣಸು ರೇಟ್ ಜಾಸ್ತಿ ಅಂತೇಳಿ ಸರಿ ನೀರು ಹಾಕಿರ್ತಾರೆ. ಹಾ, ನಾವು ಇಲ್ಲಿ ತಂದು ಅದನ್ನೆಲ್ಲ ಈ ರೀತಿಯಾಗಿ ಒಣಗಿಸ್ಬೇಕು. ನೋಡಿ, ಇಲ್ಲಿ ಬೇರೆ ಕೊತ್ತಂಬರಿ. ಇದು ಸುಮಾರು ಒಣ ಆಗಿದೆ. ನಾನೇ ಒಂದು ಲೇಟ್ ಆಯಿತು. ನೋಡಿ, ಇಲ್ಲಿ ಒಣ ಹಾಕಿದ್ದಾರೆ. ಇನ್ನು ಈ ಕಡೆ ನೋಡಿದ್ರೆ ಆ ಕಡೆ ಸಹ ಒಣ ಹಾಕಿದ್ದಾರೆ. ಬಟ್ಟೆ ಒಣ ಹಾಕಿದ್ದು. ಇಲ್ಲಿ ಹಾಕಿದ್ರೆ ಬೇಗ ಒಣಗುತ್ತೆ, ಇಲ್ಲಾಂದ್ರೆ ಒಣಗೋದಿಲ್ಲ. ಎಲ್ಲ ಒಣ ಹಾಕಿದ್ದವರು. ಪಾಪ ಏಳಿಯನ್ನು ಈಗ ಬಂದಿದೆ ಅಷ್ಟೇ. ಆಯ್ತಾ, ಮೀನು ಆಗ್ಲಿ ಬಂದಿದೆ. ಯಾಕಂದ್ರೆ ಇದು ಮೀನಿದು ಬೆಕ್ಕಿದು. ಬೇರೆ ಯಾವ್ದಾದ್ರು ಬರ್ತಿರ್ಲಿಲ್ಲ, ಇವಳು ಮೀನು ಇರೋದಕ್ಕೋಸ್ಕರ ಬಂದಿದ್ದು. ಸರಿ, ಒಳ ಹೋಗುವ. ನಮ್ಮ ಕ್ಯಾಮ್ರಾ ಸಹ ತುಂಬಾ ಬಿಸಿಲು ಬೀಳ್ತಾ ಉಂಟು, ಹೀಟ್ ಆಗುತ್ತೆ. ಇನ್ನು ಹೊರಗಡೆ ತುಂಬಾ ಬಿಸಿಲುಂಟು. ನಾವು ಹೀಗೆ ನಡ್ಕೊಂಡು ಗೊತ್ತಾಗೋದಿಲ್ಲ. ಒಂದ್ ಕಡೆ ಹೋಗಿ ನಿಂತ್ರುಂಟಲ್ಲ, ಬಿಸಿಲಲ್ಲಿ ನಿಲ್ಲಿಕ್ಕೆ ಆಗ್ತಿಲ್ಲ. ತುಂಬಾ ಬಿಸಿ ಆಗಿದೆ. ಒಂದ್ 2 ನಿಮಿಷನೂ ನಿಂತಿಲ್ಲ ಅನ್ಸುತ್ತೆ. ತಲೆ ಎಲ್ಲ ಬಿಸಿ ಆಯ್ತು, ಕ್ಯಾಮ್ರಾ ಎಲ್ಲ ಬಿಸಿಯಾಗಿ ಹೋಗಿದೆ. ಬರ್ತಿದ್ದಾಳೆ. ಸರಿ ತಿರ್ಗುಂಡ ತಲೆ ತಿರುಗಿ ಸ್ಟಾರ್ಟ್ ಆಯ್ತು ಅಂತೆ. ಸ್ವಲ್ಪ ಬಿಸಿಲಿಗೆ ಹೊರಗಡೆ ಹೇಗೆ ಪಾಪ ಮೇಸಿ ಕೆಲಸ ಅವರಿಲ್ಲ, ಹೊರಗಡೆ ಹೇಗೆ ದುಡಿತಾರೆ ಏನ. ಹೊರಗಡೆ ಕೆಲಸ ಮಾಡೋದು ಗೋಲ್ಡ್ ಉಂಟಲ್ಲ, ಅದನ್ನ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಅಂದ್ಕೊಳ್ತೀವಿ ಮರ ಹೊರಗೆ ಹೋಗ್ತಾರೆ, ಕೆಲಸ ಮಾಡಿ ಬರ್ತಾರೆ ಅಂತೇಳಿ. ತುಂಬ 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 ಕಷ್ಟ ಇದೆ. ಇಷ್ಟೊತ್ತು ನಮ್ಮ ಫುಡ್ ಮೀಡಿಯಾಕ್ಕೆ ವೀಡಿಯೋನ ಆಯಿತು. ವಿಡಿಯೋ ಒಂದು ರೆಸಿಪಿ ಮಾಡಿದ್ದು. ಎಲ್ಲಿಂಟು ರೆಸಿಪಿ ಮಾಡಿದ್ದು? ಅಲ್ಲಿಂಟು ನೋಡಿ. ರೆಸಿಪಿ ಮಾಡಿದ್ದು ಇದೆ. ತೊಗರಿ ಅವರು ಹೆಸರು ಬೇಳೆ ಪಾಯಸ ಹೇಳೋ ಬದಲು ತೊಗರಿ ಸಲೈ ಪಾಯಸ ಅಂತ ಅವರಿಗೆ ಅದನ್ನೇ ಮಾಡಿ ಕೊಡ್ಬೇಕು. ಪದಂಗಿ ಸಲೈ ಅಂತ ಹೇಳಲಿಕ್ಕೆ ಹೋದ್ದು. ನಾವು ತುಳುವಲ್ಲಿ ಪದಂಗಿ ಸಲೈ ಅಂತೀವಿ. ಕನ್ನಡದಲ್ಲಿ ಹೆಸರು ಬೇಳೆ. ಅದು ಒಂದು ಪಾಯಸ ಮಾಡಿದ್ದವಳು. ಅವಳೇ ತಿಂದು ನೋಡಿದ್ದು, ಅವಳೇ ಚೆನ್ನಾಗಿದೆ ಅಂತ ಹೇಳಿದ್ದು, ಎಲ್ಲ ಮಾಡಿದ್ದು. ಮತ್ತೆ ಅವರೆಲ್ಲ ಊಟ ಆದ್ಮೇಲೆ ತಿನ್ನುದಂತೆ. ನನಗೆ ಕಾಯುವಷ್ಟು ಪುರ್ಸೋತಿಲ್ಲ. ಅಂದ್ರೆ ಮಾಡಿದ್ದಲ್ಲ, ಬಿಸಿ ಬಿಸಿ ತಿನ್ಬೇಕು ಅಂತ ತಿಂದೆ. ಎಂತ ಗೊತ್ತಾ, ಊಟ ಮಾಡುವಾಗ ಮುಂಚೆ ತಿಂದ್ರೆ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಅದೇ ಆಗಿದೆ. ಈಗ ನಮ್ಗೆ ಹಿಂದಾಗಿದೆ. ಈಗ ಊಟ ಸೇರ್ತಾ ಇಲ್ವಾ ಅಂತ ಅನಿಸ್ತಾ ಉಂಟು. ಈಗ ಎಲ್ಲ ಊಟ ಎಲ್ಲ ಹಾಕಿ ರೆಡಿ ಮಾಡಿದಾಳೆ. ಇನ್ನು ಊಟ ಮಾಡಬೇಕು. ಫಸ್ಟ್ ಅವರಿಗೆ ಬೇರೆ ಸಾರು, ಅವರಿಗೆ ಹೀರೆಕಾಯಿ ಮತ್ತೆ ಮೊಳಕೆ ಬರಿಸ್ತಾ ಇದೆಂತ? ಇದು ನನಗೆ ಪಲಾದ್ಯ ಅಂತ ಹೇಳ್ತಾರೆ. ನಮ್ಮ ಓಮದ ಪಲಾದ್ಯ. ಓಮದ ಪಲಾದ್ಯ ಮಾಡಿದ್ದು. ಅದು ನನಗೆ ಅವರು ಇವ್ರು ತಿನ್ನೋದಿಲ್ಲ ಅಂತಲ್ಲ, ನಂಗೆ ಅಷ್ಟು ಇಷ್ಟ ಆಗೋದಿಲ್ಲ ಅಂತೇಳಿ. ಇದಕ್ಕೆ ಮೊಟ್ಟೆ ಬೇಯಿಸಿ ಹಾಕ್ಬಹುದು. ಯಾರಿಗೆ ಒಂದು ಮಾತು ಊಟ ಮಾಡಿ ಅಂತಾನೆ ಹೇಳ್ತಾ ಇಲ್ಲ, ಸೀದಾ ಹೋಗ್ತಿದ್ದಾಳೆ. ಹೋಗಿ ನೋಡಿ, ಆ ಪಾಯಸ ಎಲ್ಲಿದೆ? ಪಾಯಸ ಫಸ್ಟ್ ತಂದು ಇಟ್ಟಿದ್ದಾಳೆ. ಎಲ್ಲ ಚೆಲ್ಲಿತ್ತು ನಿಮ್ಮ ದೆಸೆಯಿಂದ. ಚೆಲ್ಲಿತ್ತಂತೆ? ಯಾರು ಮಾಡಿದ್? ನಾವ? ಹೇಳಿ ಈಗ ಹೇಳಿ. ಈಗ ಎಂತ ಹೇಳುದು, ಇದು ಅಮ್ಮಂದು ಓಮದ ಪಲಾದ್ಯ. ತುಂಬಾ ಒಳ್ಳೇದಿದೆ. ನೋಡಿ, ಸ್ವಲ್ಪ ಎದುರು ಕೂತಿದ್ದೀನಿ, ಆದ್ರೂ ಒಂದು ಮಾತು ಕರೀತಲ್ಲ. ಹೋಗಿ ಊಟ ಮಾಡಿ ಅಂತಾನೆ ಹೇಳ್ತಲ್ಲ. ಅಲ್ಲ, ಅವರು ಅಮ್ಮ ತರ್ತಾ ಇದ್ದಾರೆ ನೋಡಿ. ಅವ್ರಿಗೆ ಕಾಲ ಬುಡಕ್ಕೆ ಬರ್ತದೆ ಎಲ್ಲ. ನಾವು ಹೋಗಿದ್ದಕ್ಕೆ ಕೊಡ್ಬೇಕಲ್ವಾ, ಮತ್ತೆಂತ. ಇದ್ರ ಮುಖ ಬಾರಿ ಕ್ಲೋಸ್ ವಾಲ್ ಬಂತು. ನಮ್ಗೆ ಇದೆಂತ ಸಾರ? ಹೀರೆಕಾಯಿದು. ತಳಿ ಹೀರೆಕಾಯಿದು.
ಇದೊಂದು ಮದುವೆ ನಾವು ಯಾವಾಗ ಮದುವೆ ಆಯಿತು ಅವಾಗಿಂದನೂ ಒಂದು ಕೆಟ್ಟ ಅಭ್ಯಾಸ ಇದೆ. ನನ್ನ ತಟ್ಟೆಯನ್ನು ತೆಗೆದು ತಿಂದಿದ್ದು ಸಮಾಧಾನ ಆಗೋದಿಲ್ಲ ಅವಳಿಗೆ. ಅದೇನಂದು ಗೊತ್ತಿಲ್ಲ. ಅದನ್ನ ಯಾವತ್ತು ಮಾಡ್ತಾಳೆ. ಏನಾದರೂ ಪರವಾಗಿಲ್ಲ, ಒಂದು ತುಂಡಿನಾದ್ರೂ ತೆಗೆದು ತಿನ್ನಲೇಬೇಕು ಅವಳಿಗೆ. ಯಾಕದು ಹಾಗೆ? ಇನ್ನು ಅವರ ತಟ್ಟೆದು ರುಚಿ ಜಾಸ್ತಿ ಹಾಗೆ. ಅದೊಂದು ಗಾದೆನ ಉಂಟಲ್ಲ, ಕದ್ದದ್ದು ಸಿಹಿ ಜಾಸ್ತಿ ಅಂತೆ. ಆ ಕೆಟಗರಿ ಹಾಗೆ ನೋಡಿ, ಪುನಃ ಪುನಃ ಅಷ್ಟೇ. ಅದನ್ನು ನಾನು ಬರೋಗ ಉಂಟಲ್ಲ, ಆಲ್ಮೋಸ್ಟ್ ಒಂದು ಅರ್ಧ ನಿಮಿಷದಲ್ಲಿ ಖಾಲಿ ಆಗಿರುತ್ತೆ. ಈಗ ಹೆಸರಿಗೆ ಮಾತ್ರ ನಾನು ತಿನ್ನೋದಿಲ್ಲ, ಪದಂಗಿ ಸಲಹೆ ಅಂತಿದ್ದು ಸರ್ ಎಂಥದ್ದು ಒಮ್ಮದ ಪಲ್ಯದು, ಒಮ್ಮದ ಪಲ್ಯದು ಅಂತೇಳಿ ಎಲ್ಲ ತಿಂದುಂಟಲ್ಲ, ಮತ್ತು ನಮಗೆ ಎಂತ ಇರೋದಿಲ್ಲ ಅಲ್ಲಿಗ. ಸರಿ, ಇನ್ನು ಹೆಚ್ಚು ಮಾತಾಡ್ತಾ ಕೂತ್ರೆ ನಾನು ಮತ್ತೆ ಬರೀ ಅನ್ನ ಊಟ ಮಾಡಬೇಕಾಗತ್ತೆ. ಆಮೇಲೆ ಸಿಗ್ತೀನಿ. ಊಟ ಎಲ್ಲ ಮುಗೀತು. ಇವಾಗ ಪಾಯಸ ಮಾಡಿದಾರಲ್ಲ ಅದನ್ನ ಕುಡಿಯುವ ಅಂತೇಳಿ ಕೂತಿದ್ದೀನಿ. ನೋಡ್ಬೇಕು ಟೇಸ್ಟ್ ಹೇಗಿದೆ ಅಂತೇಳಿ. ನಾನು ಅವಾಗ ಸಹ ಟೇಸ್ಟ್ ನೋಡಲಿಲ್ಲ, ಈಗ ನೋಡೋಣ ಟೇಸ್ಟ್ ಹೇಗಿದೆ ಅಂತೇಳಿ. ಟೇಸ್ಟ್ ಚೆನ್ನಾಗಿದೆ. ಲೈಟ್ ಸ್ವೀಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಮಾತ್ರ ನನಗೆ ಒಂದು ಸಹ ಗೋಡಂಬಿ ಬಿದ್ದಿದೆ. ಗೋಡಂಬಿ ಒಂದಿದೆ ನೋಡಿ, ಇಲ್ಲಿ ಕಾಣಲಿಕ್ಕೆಲ್ಲ ಕ್ಲೀನಾಗಿ. ಇದರಲ್ಲಿ ಗೋಡಂಬಿ ಇದೆ ಒಂದು. ಪಾಯಸ ಅಂತೂ ತುಂಬ ಟೇಸ್ಟ್ ಚೆನ್ನಾಗಿದೆ. ಹಾಗೆಯೇ ಈ ರೆಸಿಪಿ ಬೇಕಂತಂದರೆ ನನ್ನ ಫುಡ್ ಮೀಡಿಯಾ ಚಾನಲಲ್ಲಿ ರೆಸಿಪಿನ ಹಾಕಿರ್ತೀನಿ, ನೀವು ಅಲ್ಲಿ ನೋಡ್ಬೋದು. ನೀವು ಸಹ ಮನೇಲಿ ಟ್ರೈ ಮಾಡಿ ನಿಮಗೆ ಹೇಗಾಯಿತು ಅನ್ನೋದನ್ನ ನನಗೆ ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ನನಗೆ ನೀವು ಇಲ್ಲಿ ಕಮೆಂಟ್ ಮಾಡಬೇಕಾದ್ದು ಯಾರಿಗೆ ಯಾವ ರೀತಿಯ ಪಾಯಸ ಇಷ್ಟ ಅನ್ನೋದು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಪಾಯಸ ಇಷ್ಟ ಇರುತ್ತೆ. ಕೆಲವರಿಗೆ ಈ ಶಾಬಕ್ಕೆ ಪಾಯಸ ಇಷ್ಟ ಇರುತ್ತೆ, ಕೆಲವರಿಗೆ ಶೇವಿಗೆ ಪಾಯಸ, ಕೆಲವರಿಗೆ ಹಾಲಿನ ಪಾಯಸ. ಹಿಂಗೆ ತುಂಬ ಪಾಯಸದಲ್ಲಿ ಒಂದು ಎರಡು ಅಂತ ತುಂಬ ವೆರೈಟಿಗಳು ಮಾಡ್ಬೋದು. ಒಬ್ಬರಿಗೆ ಒಂದೊಂದು ರೀತಿಯಲ್ಲಿ ಇಷ್ಟ ಇರುತ್ತೆ. ನಿಮ್ಗೆ ಯಾವುದು ಇಷ್ಟ ಅಂತೇಳಿ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಪಾಯಸನೆಲ್ಲ ಖಾಲಿ ಮಾಡ್ತೀನಿ. ಲಾಸ್ಟ್ ಟೈಮ್ ಪಾಯಸ ತಿಂದಿದ್ದು ಕುದ್ರೋಳಿ ದೇವಸ್ಥಾನಕ್ಕೆ ಹೋದಾಗ, ಮೊನ್ನೆ ಶಾರದೆ ಇತ್ತಲ್ಲ ದಸರಾದ್ದು, ಆವಾಗ ತುಂಬ ಚೆನ್ನಾಗಿತ್ತು. ಅಲ್ಲಿ ಸಹ ಇದೇ ರೀತಿ ಪಾಯಸ ಇತ್ತು. ತುಂಬ ಟೇಸ್ಟ್ ಇತ್ತು. ಆಲ್ಮೋಸ್ಟು ದೇವಸ್ಥಾನದಲ್ಲಿ ಹೇಗೆ ಮಾಡ್ತಾರೋ ಅದೇ ಟೇಸ್ಟ್ ಬಂದಿದೆ. ಇದು ಸಹ ತುಂಬ ಚೆನ್ನಾಗಿ ಬಂದಿದೆ. ಓಕೆ, ನಾನು ಇದನ್ನು ಫುಲ್ ಖಾಲಿ ಮಾಡ್ತೀನಿ. ತಣ್ಣಗಾದ ನಂತರ ತಿನ್ಲಿಕ್ಕೆ ಅಷ್ಟೊಂದು ಮಜಾ ಅನಿಸಲ್ಲ. ಸೊ ಬಿಸಿ ಬಿಸಿರೋ ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ. ನಾನು ತಿಂದು ಆಮೇಲೆ ನಿಮ್ಮನ್ನ ಸಿಗ್ತೀನಿ. ಪಾಯಸ ಕುಡ್ದಾಯಿತು, ಊಟ ಸಹ ಮುಗೀತು. ನಮ್ಮದು ಊಟ ಎಲ್ಲ ಆಗುವಾಗ ಗಂಟೆ ನೋಡಿ ಎಷ್ಟಾಯಿತು. ಗಂಟೆ ಆಲ್ಮೋಸ್ಟು ಇಲ್ಲಿ ಹೋಯ್ತು. ಇಲ್ಲಿ 2:15 ಆಯಿತು. ಗಂಟೆ 2:15 ಆಗುವಾಗ ನಮ್ಮದಿಲ್ಲಿ ಊಟ ಮುಗೀತು. ಸೌಮ್ಯ ನೋಡಿ ಮಗಳು ಎದ್ದಿದ್ದಾಳೆ. ಮಗಳು ಎದ್ದಿದ್ದಕ್ಕೆ ಸೌಮ್ಯಲ್ಲಿ ಕುತ್ಕೊಂಡಲ್ಲ, ಮಗಳು ನಡ್ಕೊಂಡು ಎಂತ ಮಾಡೋದಾ? ನಿದ್ದೆನಾ? ಎಚ್ಚರಿ ಗಂಟ ಅಮ್ಮ. ಹಾಯ್ ಹಾಯ್ ಅಮ್ಮ. ಹಾಯ್ ಚಿಕ್ಕಿ ಕಚ್ಚಿ ಅಮ್ಮ. ಹಾಯ್ ಮಂಬ್ಲಿ. ಹಾಯ್ 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 ಮಂಬ್ಲಿ. ಹಾಯ್. ಅವಳು ಹಾಯ್ ಮಾಡೋದಿಲ್ಲ, ಇವಳು ಹಾಯ್ ಮಾಡ್ತಾಳೆ. ಅವಳು ನೋಡ್ತಿದ್ದಾಳೆ ಏನು ಮಾಡ್ತಿದ್ದಾರೆ ಅಂತೇಳಿ. ನನ್ನನ್ನು ನೋಡೋದು, ಕ್ಯಾಮ್ರಾ ನೋಡೋದು. ಹಾಂ, ಏನೋ ಮಾಡ್ತಿದಾರಲ್ಲ ಅಂತೇಳಿ. ದಾದಿ ಮಗಳೇ, ಅಮ್ಮ ದಾದಿ. ಹಾಯ್ ಮಂಪ್ಲಿ. ಹಾಯ್ ಹಾಯ್ ಮಂಪ್ಲಿ. ಗಿಲಿ ಮಂಪ್ಲಿ. ಆಯ್ತಾ? ಎಂತದ ದೃಷ್ಟಿ ಆಯ್ತಾ? ದೃಷ್ಟಿ ತೆಗ್ದಿದ್ದ? ಇಲ್ಲಪ್ಪ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ದೃಷ್ಟಿ ಮಾಡೋದಿಲ್ಲ, ಖುಷಿ ಪಡ್ತಾರೆ. ಆದ್ರೂ ಒಂದು ಕಾಮನ್ ಆಗಿ ಒಂದು ನಂಬಿಕೆ, ಮೊದಲಿಂದ ನಡೆದು ಬಂದಂತ ಒಂದು ಪದ್ಧತಿ. ಓಕೆ, ಮೊದಲೆಲ್ಲ ಒಂದು ಹೇಳ್ತಾ ಇದ್ರು, ಮಕ್ಕಳದ್ದು ಫೋಟೋ ತೆಗಿಬಾರ್ದು, ವಿಡಿಯೋ ಮಾಡಬಾರ್ದು ಅಂತ ಹೇಳಲ್ಲ. ಒಂದು ರೀಸನ್ ಇತ್ತು, ಆ್ಯಕ್ಚುಲಿ ರೀಸನ್ ಇದೆ. ಆ್ಯಕ್ಚುಲ್ ಆಗಿ ಮೊದಲು ಯಾಕೆ ಹೇಳ್ತಾ ಇದ್ರು ಅಂತಂದರೆ, ಮೊದಲಿದ ಕ್ಯಾಮ್ರಾ ಎಲ್ಲ ಈ ರೀತಿ ಕ್ಯಾಮ್ರಾಗಳಲ್ಲ. ಮೊದಲೆಲ್ಲ ಹೆಲಜಿನ್ ಫ್ಲ್ಯಾಶ್ ಬರ್ತಾ ಇತ್ತು. ಫ್ಲ್ಯಾಶ್ ಅಂದರೆ ಆಲ್ರೆಡಿ ಗೊತ್ತಿರ್ಬೋದು, ನಮಗೆ LED ಫ್ಲ್ಯಾಶ್ ಆದರೂ ಅಷ್ಟೇ, ಒಂದ್ಸಲಿ ಫ್ಲ್ಯಾಶ್ ಆದರೂ ಕೂಡಲೇ ನಮಗೆ ಕಣ್ಣೆಲ್ಲ ಒಂದ್ಸರಿ ಬ್ಲ್ಯಾಂಕ್ ಆಗೋಗುತ್ತೆ. ಇದೇ ರೀಸನಿಗೋಸ್ಕರ ಮೊದಲು ಆ ಹೆಲಜಿನ್ ಏನೊಂದು ಲೇಸರ್ ಥರ ಬರುತ್ತಲ್ಲ ಫ್ಲ್ಯಾಶು, ಅದು ಮಕ್ಕಳ ಕಣ್ಣಿಗೆ ಒಂದೇ ಸಲ ಲೈಟ್ ಹೋಗೋದ್ರಿಂದ ಕೆಲವರಿಗೆ ಕಣ್ಣು ಹೋದಂತಹ ಸಂದರ್ಭಗಳು ಸಹ ಬಂದಿದ್ದಾವೆ.
ಮೊದಲೆಲ್ಲ ಅದೇ ರೀಸನಿಗೋಸ್ಕರ ಅದನ್ನೇನು ಮಾಡೋದು ಒಂದು ಸಂಪ್ರದಾಯ ಥರ ತಂದುಬಿಟ್ರು, ಮಕ್ಕಳ ಫೋಟೋ ತೆಗಿಬಾರ್ದು ಅಂತ ಹೇಳಿ, ದೃಷ್ಟಿ ಆಗತ್ತಂತನೋ ಅಥವಾ ಬೇನೋ ಒಂದು ಹೇಳಿ. ಯಾಕಂದರೆ ನಮ್ಮ ಜನಗಳಿಗೆ ನಾವು ಸಹ ಹಾಗೆ, ಯಾರಾದರೂ ಒಳ್ಳೇದು ಕೇಳಿದ್ರೆ ನಾವು ಕೇಳೋದೇ ಇಲ್ಲ ಅದನ್ನು. ಏನಾದರೂ ಭಯ ಬೀಳಿಸಿ ಹೇಳಿದಾಗ ಮಾತ್ರ ನಾವು ಕೇಳ್ತೀವಿ, ಹೌದು ಮರಿ ಈಗ ಆಗ್ಬೋದೇನೋ ಅಂತೇಳಿ. ಆ ರೀಸನಿಗೋಸ್ಕರ ಮೊದಲು ಆ ರೀತಿ ಹೇಳ್ತಾಯಿದ್ರು. ಬಟ್ ಫೋಟೋ ತೆಗಿಯೋದು ನನ್ನ ಪ್ರಕಾರ ಏನೋ ತಪ್ಪಂತ ನಾನು ಹೇಳಲ್ಲ, ತೆಗಿಬೋದು. ಯಾವುದೇ ಕಾರಣಕ್ಕೂ ಫ್ಲ್ಯಾಶ್ನ ಯೂಸ್ ಮಾಡಬೇಡಿ. ನೀವು ಮೊಬೈಲ್ ಆದರೂ ಅಷ್ಟೇ, ಮಕ್ಕಳ ಫೋಟೋ ತೆಗೆಯುವಾಗ ಫ್ಲ್ಯಾಶ್ನ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಒಮ್ಮೆಲೆ ಲೈಟು ಮಕ್ಕಳ ಕಣ್ಣಿಗೆ ಹೊಡೆಯುತ್ತೆ. ಇನ್ನೊಂದು ಮಕ್ಕಳು ಏನು ಮಾಡ್ತಾರೆ ಗೊತ್ತಾ, ನೀವು ಅಬ್ಸರ್ವ್ ಮಾಡಿ, ನೀವು ಫೋಟೋ ತೆಗೆಯೋಕ್ಕೆ ಹೋದಾಗ ಮೊಬೈಲ್ ಹಿಡ್ಕೊಂಡು ಅಥವಾ ಕ್ಯಾಮ್ರಾ ತೊಗೊಂಡು ಹೋದಾಗ ಅದನ್ನೇ ನೋಡ್ತಾ ಇರ್ತಾರೆ ಅವರು, ಅಬ್ಸರ್ವ್ ಮಾಡ್ತಿರ್ತಾರೆ. ಅಬ್ಸರ್ವ್ ಮಾಡ್ತಿರುವಾಗ ನಾವು ಫೋಟೋ ತೆಗೆದಾಗ ಈ ರೀತಿಯಾಗಿ ಆಗತ್ತೆ. ನಾನು ಹೇಳ್ತಾ ಇದ್ದೀನಿ, ಅವಳು ಕ್ಯಾಮ್ರಾ ನೋಡ್ತಿಲ್ಲ, ಯಾಕೆ ಡಿಸ್ಪ್ಲೇಲಿ ನಾನು ಕಾಣ್ತಾಳೆ, ಈಗ ಡಿಸ್ಪ್ಲೇ ಇದೆ, ಈ ಡಿಸ್ಪ್ಲೇಯಲ್ಲಿ ಕಾಣ್ತಾ ಉಂಟು, ಅವಳು ಅದನ್ನು ನೋಡ್ತಾ ಇದ್ದಾಳೆ ಮೆಲ್ಲ, ಏನೋ ಮಾಡ್ತಿದ್ದಾರಲ್ಲ ಅಂಥೇಳಿ. ಅದು ಚಿಕ್ಕ ಮಕ್ಕಳಿಗೆ ಯಾರು ಚಿಕ್ಕ ಅಂತಲ್ಲ, ಸ್ವಲ್ಪ ಒಂದು 10 ವರ್ಷ ತನಕ ಆಗುತ್ತಾನೆ ಹಾಗೆ ಮಕ್ಕಳಿಗೆ ಕ್ಯೂರಿಯಾಸಿಟಿ ಜಾಸ್ತಿ. ಏನೇ ಇರಲಿ ಅದನ್ನು ನೋಡ್ತಾರೆ, ಏನು ಎತ್ತ ಏನು ನೋಡ್ತಾ ಇರ್ತಾರೆ. ಇನ್ನೂ ಆಟ ಸಾಮಾನು ತಂದು ಕೊಟ್ಟರು ಹಾಗೆ, ಅದು ಏನಿದೆ ಅದ್ರ ಒಳಗಡೆ ಅಂಥೇಳಿ ಅಂತ ನೋಡ್ಬೋದು, ಅದನ್ನ ಕಿತ್ತಾಕೋದು, ರಿಪೇರಿ ಮಾಡೋದು ಅವೆಲ್ಲ ಮಾಮೂಲಿ. ಹಾಗಾಗಿ ಫೋಟೋ ತೆಗೆಯುವಾಗ ಫ್ಲ್ಯಾಶ್ನ ಯೂಸ್ ಮಾಡಬೇಡಿ. ಅದು ಬಿಟ್ಟರೆ ಮತ್ತೆ ನೀವು ಫೋಟೋ ತೆಗಿಬೋದು. ಏನು ಮತ್ತು ಇನ್ನೊಂದು, ಮನೆಯಲ್ಲಿ ಸ್ವಲ್ಪ ಹಿರಿಯವರಿದ್ದರೆ ಅವರು ಒಪ್ಪೋದಿಲ್ಲ ನಾವೇನು ಹೇಳಿದ್ರು. ಅವ್ರು ಹೇಳೋದು ಅಷ್ಟೇ, ತೆಗಿಬಾರ್ದು ಅಷ್ಟೇ. ಅದ್ರ ಬಗ್ಗೆ ಯಾವುದೇ ನೀವು ಏನು ಹೇಳಿದ್ರು ಅವ್ರು ಕೇಳೋದೇ ಇಲ್ಲ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಅವ್ರಿಗೆ ನಾವು ಸ್ವಲ್ಪ ಗೌರವ ಕೊಡಲೇಬೇಕಾಗತ್ತೆ. ಬಟ್ ನಮ್ಮಲ್ಲಿ ತೊಂದರೆ ಇಲ್ಲ. ಇವಳು ಅಮ್ಮ ಒಬ್ಬರು ನಮ್ಮ ಜೊತೆ ಇರೋದು, ಅವ್ರು ನಾವು ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾರೆ, ಟೆನ್ಷನ್ ಇಲ್ಲ. ಈಗಷ್ಟೇ ಎದ್ದಿದ್ದು, ಇಷ್ಟೊತ್ತು ಮಲಗಿದಲ್ಲೇ ಎದ್ದು ಮಲಗೋದು, ಹೇಳೋದು ಮಲಗೋದು ಇದೆ. ಈಗ ಎದ್ಕೊಂಡು ಹಾಂ ನಾನಿದ್ದೆ ಮಾಡ್ತೇನೆ, ನಾನೇ ಇವ್ರ ಜೊತೆ ಕೂರ್ಲಿಕ್ಕೆ ಆಗೋದಿಲ್ಲ. ಇಲ್ಲ, ನಾನು ಫಸ್ಟಿಗೆ ಇವಳು ಹುಟ್ಟಿದ ಸ್ಟಾರ್ಟಿಂಗಲ್ಲಿ ಇಲ್ಲ, ನಾನು ಸ್ವಲ್ಪ ನಿದ್ದೆ ಬಿಟ್ಟಿದ್ದೆ. ಆವಾಗ ಚಿಕ್ಕವಳಲ್ಲ. ಎಂತ ಮಾಡಿದ್ಯಾ? ಒಮ್ಮೆ ಜೋರು ಆಳ್ತಾಳೆ, ಯಾರದ್ದು ತಿಳಿದವ್ರು ಹೊಡೆದ್ರೇನೋ ಅಂತ ಅಥವಾ ನೋವಾಯ್ತು ಅನ್ಕೋಬೇಕು. ಹಾಂ ಸುಮ್ಮನೆ ಇದಕ್ಕಿದ್ದಾಗಿ ಜೋರು ಹತ್ತೊಡೋದು ಒಂದೇ ಸಲ. ನೋಡಿ ಎಲ್ಲಿದ್ರು? ಇಲ್ಲಿ ಬಂದು ನೋಡಿ, ಅವರ ಮೊಮ್ಮಗಳು ಅಳ್ಲಿಕ್ಕಿಲ್ಲ, ಅಳ್ಳಿಗೆ ಸ್ಟಾರ್ಟ್ ಮಾಡಿ ಕೊಟ್ಟು ಬರ್ತಾರೆ. ಎಲ್ಲಿದ್ರು ಎಂತ ಆಯ್ತು ಅಂತೇಳಿ. ಹಾಂ ನೋಡಿ ಹೇಳೋದು, ಆಕೆ ಹೋಗ್ಲಿಕ್ಕೊಳ್ಳೋದು. ಅವಳು ಮಾತ್ರ ನಾನು ನೋಡ್ತಿದ್ದಾಳೆ ನೋಡಿ. ಅವಳು ಆ ಡಿಸ್ಪ್ಲೇ ನೋಡೋದು, ಎಂಥದ್ದು ಹೇಳ್ತಿದ್ದಾರೆ ಮುಖ ಕಾಣ್ತುಂಟು ನಂದಲ್ಲಿ, ಅದನ್ನ ನೋಡ್ತಾ ಇದ್ದಾಳೆ. ಓಕೆ ಸ್ನೇಹಿತರೆ, ನಾವು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಒಂದು ಒಳ್ಳೆಯ ವಿಷಯಗಳ ಜೊತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಓಕೆ, ಥ್ಯಾಂಕ್ ಯು, ಬಾಯ್.